ಪೈಪ್ ಒಂದರಲ್ಲಿ ಮೊಟ್ಟೆಯನ್ನು ತಿನ್ನಲು ಹೋದ ನಾಗರ ಹಾವೊಂದು ಪಿವಿಸಿ ಪೈಪ್ ಅನ್ನು ನುಗ್ಗಿದ ಘಟನೆಯೊಂದರ ವಿಡಿಯೋ ವೈರಲ್ ಆಗಿದೆ. ಮೊಟ್ಟೆಯನ್ನು ತಿನ್ನುವ ಭರದಲ್ಲಿ ಪಿವಿಸಿ ಪೈಪ್ ಅನ್ನು ನುಗ್ಗಿ ಒದ್ದಾಡಿದ ಹಾವನ್ನ ಉರಗ ತಜ್ಞರೊಬ್ಬರು ರಕ್ಷಿಸಿದ್ದಾರೆ. ಸುಮಾರು 6 ಅಡಿ ಉದ್ದದ ನಾಗರ ಹಾವು ಈ ಪಿವಿಸಿ ಪೈಪ್ ನುಗ್ಗಿದ್ದು, ಇದನ್ನು ಗಮನಿಸಿದ ಮನೆಯವರು ಉರಗ ತಜ್ಞರಿಗೆ ಕರೆ ಮಾಡಿದ್ದಾರೆ. ಸ್ಥಳಕ್ಕೆ ಬಂದ ಉರಗ ತಜ್ಞರು ಹಾವಿನ ಹೊಟ್ಟೆಯಲ್ಲಿದ್ದಂತಹ ಸುಮಾರು 1.5 ಅಡಿ ಉದ್ದದ ಪಿವಿಸಿ ಪೈಪ್ ಹೊರತೆಗೆದಿದ್ದಾರೆ. ಹಾವನ್ನ ಹಿಡಿದ ಉರಗ ತಜ್ಞ ಹಾವಿಗೆ ವಾಂತಿ ಮಾಡಿಸಿದ್ದು ಪಿವಿಸಿ ಪೈಪ್ ಹೊರತೆಗೆದಿದ್ದಾರೆ. ಈ ವೇಳೆ ಪಿವಿಸಿ ಪೈಪ್ ಒಳಗೆ ಮೊಟ್ಟೆಯೊಂದು ಕಾಣಿಸಿದ್ದು, ಮೊಟ್ಟೆ ತಿನ್ನುವ ಭರದಲ್ಲಿ ಹಾವು ಪಿವಿಸಿ ಪೈಪ್ ನುಗ್ಗಿದೆ ಅನ್ನೋ ವಿಚಾರ ಗೊತ್ತಾಗಿದೆ. ಈ ವಿಡಿಯೋ ಸಾಕಷ್ಟು ವೈರಲ್ ಆಗಿದ್ದು, ಉರಗ ತಜ್ಞರ ಕೆಲಸಕ್ಕೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.